ಗುಡ್ ಮಾರ್ನಿಂಗ್. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ನೀವು ಹೇಗಿದ್ದೀರಾ ಅಂತ ನಾವು ಕೇಳಿದ್ದು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಸದ್ಯ ಸಂಜೆ ಒಂದು ರೌಂಡ್ ವಾಕ್ ಹೊರಟಿದ್ದೀವಿ. ತುಂಬ ದಿನ ಆಯ್ತಲ್ವಾ ವಿಡಿಯೋ ಮಾಡಿ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನಾನು ಮೊನ್ನೆ ಒಂದು ಮಡ್ಗರ್ಲ್ ರನ್ ಅಂತ ಒಂದು ಈವೆಂಟ್ಗೆ ಹೋಗಿದ್ದೆ. ಇಲ್ಲಿ ಮಡ್ಗರ್ಲ್ ರನ್ ಅಂದರೆ ಇವಾಗ ಕನ್ನಡದಲ್ಲಿ ಹೇಳಬೇಕು ಅಂದರೆ ಕೆಸರುಗದ್ದೆ ಓಟ ಅಂತ ಹೇಳ್ಬೋದು. ನಮ್ಮ ಸೌತ್ ಕೇಂದ್ರ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಕಡೆ ಎಲ್ಲ ಒಂದು ಕೆಸರುಗದ್ದೆ ಓಟ ಅಂತ ಮಾಡ್ತಾರೆ. ಸೊ ಅದೇ ಇದು ಇದ್ದಿದ್ದು ಆ್ಯಕ್ಚುಲಿ ಕೆನಡಾದಲ್ಲಿ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಕೆನಡಾ ವರ್ಷನ್ ಕೆಸರುಗದ್ದೆ ಓಟ ಅಂತ. ಬಟ್ ಇದು ಬರೀ ಕೆಸರುಗದ್ದೆ ಅಷ್ಟೇ ಅಲ್ಲ, ಏನೇನೋ ಆಬ್ಸ್ಟಿಕಲ್ಸ್ ಇತ್ತು, ಲೈಕ್ 17 ಆಬ್ಸ್ಟಿಕಲ್ಸ್. ಅದನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ನಾವು ಹೋಗಬೇಕು. ಟೋಟಲ್ 5K ರನ್, ಅದು 5 ಕಿಲೋಮೀಟರ್ ರನ್ನು. ಬರೀ ವಿಮೆನ್ಸಿಗೆ ಮಾತ್ರ, ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ವಿಮೆನ್. ನಾವು ಎಲ್ಲ ಕೆನಡಾದಲ್ಲಿರೋ ಒಂದು 20 ಮೆಂಬರ್ಸ್ ಹೋಗಿದ್ವಿ. ಕೆನಡಾದ ಕನ್ನಡತಿಯರು ಒಂದು 20 ಜನ ಗ್ರೂಪಲ್ಲಿ ಹೋಗಿದ್ವಿ. ನಾವು ಎದ್ದು ಬಿದ್ದು ಎಲ್ಲ ಹೊರಲಾಡಿ ಕೆಸರಲ್ಲಿ ಬಂದಿದ್ವಿ. ಸೊ ಆ ವಿಡಿಯೋನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಒಂದ್ಸರಿ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವಿವಾಗ ಒಂದು ವಾಕ್ ಹೋಗ್ತಾ ಇದ್ದೀವಿ. ಆ ವಾಕ್ ಮುಗಿಸ್ಕೊಂಡು ಮನೆ ರೀಚ್ ಆಗ್ತೀವಿ. ಅಷ್ಟರಲ್ಲಿ ನೀವು ಆ ವಿಡಿಯೋ ನೋಡ್ಕೊಂಬನ್ನಿ. ನಾವಿದ್ದೀವಿ ಮಡ್ಗರ್ಲ್ ರನ್ನಲ್ಲಿ. ಟೀಮ್ ಕಾವೇರಿ ನಮ್ಮದು. ಸಿ Two minutes on that seat, all right?
ಐ ಹೋಪ್ ನಿಮಗೆಲ್ಲ ನಮ್ಮ ಮಡ್ ಗರ್ಲ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಒಂದು ಸ್ವಲ್ಪ ನಾನೇನು ವಿಡಿಯೋ ಮಾಡಿದ್ದೆ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಮ್ಮ ಟೀಮ್ ಹೆಸರು ಟೀಮ್ ಕಾವೇರಿ ಅಂತ ಇತ್ತು. ಸೊ ನಾವಂತೂ ತುಂಬ ಮಜಾ ಮಾಡಿದ್ವಿ ಅಲ್ಲ ರೇಯಾಂಶ್. ಅದು ಮಡ್ ಗರ್ಲ್ ಇತ್ತು. ಮಡ್ ಬಾಯ್ ಆಗಿದ್ದಿದ್ರೆ ಬಾಯ್ಸು ಬರೋ ಥರ ಇದ್ದಿದ್ರೆ ರೇಯಾಂಶ್ನು ಕರ್ಕೊಂಡು ಹೋಗ್ಬೋದಾಗಿತ್ತು ಮಡ್ಡಲ್ಲಿ. ಬಟ್ ಅವನಿಗೆ ಅದು ಗಲೀಜೆಲ್ಲ ಆಗೋದಿಲ್ಲ. ಅವತ್ತು ಗೊತ್ತಲ್ಲ, ಕೆಲವು ಲಾಸ್ಟ್ ನಂದು ಚಾನಲ್ ಯಾವಾಗಲೂ ಫಾಲೋ ಮಾಡೋರು ಗೊತ್ತಿದೆ, ಅವ್ನು ನೀರಿಗೆ ಕಾಲು ಹಾಕೋಕ್ಕೆ ಎಷ್ಟು ಕಷ್ಟಪಡ್ತಾನೆ ಅಂತ. ಇನ್ನು ಮಡ್ಡಿಗೆಲ್ಲ ಕಾಲು ಹಾಕೋ ಸೀನೇ ಇರಲಿಲ್ಲ ಒಂದು. ಸೊ ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಅದೇನು ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೆನಡಾದಲ್ಲಿ ಕನ್ನಡ ಟ್ಯಾಲೆಂಟ್ಸ್ ತುಂಬ ಜನ ಇದ್ದಾರೆ ಅಂತ. ಅದರಲ್ಲೂ ಇಲ್ಲೇ ಹುಟ್ಟಿ ಬೆಳೆದಿದ್ರು ಎಷ್ಟೊಂದು ಮಕ್ಕಳು ಮ್ಯೂಸಿಕ್ ಕಲಿತು, ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ ಕಲಿತು, ಅಥವಾ ಡಾನ್ಸ್ ಆಗಿರ್ಬೋದು, ಭರತನಾಟ್ಯಂ ಇದೆಲ್ಲ ಕಲಿತು ಎಷ್ಟು ಚೆನ್ನಾಗಿ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂದರೆ ಅವ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ ಅಂತಲೇ ನಮ್ಗೆ ಅನ್ಸೋದಿಲ್ಲ. ಅಂತ ಒಂದು ಟ್ಯಾಲೆಂಟ್ಸಲ್ಲಿ ಒಂದು ಯುನೀಕ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ವ್ಯಾಸ್ ಸತೀಶ್ ಅನ್ನೋವಂಥ ಹುಡುಗ, 12 ವರ್ಷದ ಹುಡುಗ. ಆದ್ರೂ ಯಾವುದೇ ಒಂದು ಮ್ಯೂಸಿಕನ್ನು ಕೇಳಿಸ್ಕೊಂಡ್ರು ಅದನ್ನು ಬೇಗ ಅಬ್ಸಾರ್ಬ್ ಮಾಡಿಕೊಂಡು ಕಲಿತ್ಕೊಂಡು ಅದನ್ನು ಪರ್ಫಾರ್ಮ್ ಮಾಡುವಂಥ ಕ್ವಾಲಿಟಿ ಇದೆ ಅವನಲ್ಲಿ. ಇವಾಗ ಆಲ್ರೆಡಿ ಅವನು ತುಂಬ ಕಡೆ ಪರ್ಫಾರ್ಮ್ ಮಾಡಿದ್ದಾನೆ. ಇವಾಗ ಇಂಡಿಯಾದಲ್ಲೂ ಚೆನ್ನೈಯಲ್ಲಾಗಿರ್ಬೋದು ಅಥವಾ ಇಲ್ಲಿ ಹೊರದೇಶದಲ್ಲಿ ಹೇಳಬೇಕು ಅಂದರೆ USA ಅಲ್ಲಿ, ಇಲ್ಲಿ ಟೊರೊಂಟೊದಲ್ಲಿ ಎಲ್ಲ ಕಡೆ ತುಂಬ ಕಡೆ ಪರ್ಫಾರ್ಮ್ ಮಾಡಿ ಆಲ್ರೆಡಿ ರೆಕಗ್ನಿಷನ್ ಪಡ್ಕೊಂಡಿದ್ದಾನೆ. ಅವನಿಗೊಂದು ಗಾಡ್ ಗಿಫ್ಟ್ ಅದು. ಲೈಕ್ ಏನೇ ಒಂದು ಯಾವುದೇ ಮ್ಯೂಸಿಕ್ ಆದ್ರೂ, ಯಾವುದೇ ಸ್ವರ, ಅದನ್ನೆಲ್ಲ ರಾಗ, ಅದನ್ನೆಲ್ಲ ಬೇಗ ಗ್ರಾಸ್ಪ್ ಮಾಡಿಕೊಂಡು ಬೇಗ ಅಬ್ಸಾರ್ಬ್ ಮಾಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಪರ್ಫಾರ್ಮ್ ಮಾಡ್ತಾನೆ. ಅವನದೇ ಒಂದು ಚಾನಲ್ ಇದೆ, ವ್ಯಾಸ್ ಸತೀಶ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವಾಗ ಆಲ್ರೆಡಿ ಅದರಲ್ಲಿ ಅವರು ಕೆಲವೊಂದು ಸಾಂಗ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸೊ ನೀವು ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅವನ ಹಾಡುಗಳು. ಸೊ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಸೊ ಈ ವಿಡಿಯೋನ ಸದ್ಯಕ್ಕೆ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಆದರೆ ಅವನು ಏನೋ ಅಲ್ಲಿ ಸಾರಿ ಅವನು ಬಟರ್ಫ್ಲೈ ಮಾಡ್ತಾ ಇದ್ದಾನಂತೆ ಬಿಲ್ಡಿಂಗ್ ಬ್ಲಾಕ್ಸಲ್ಲಿ. ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ನೆನ್ನೆ ವಾಕ್ ಹೋಗಿದ್ದು. ಇವತ್ತು ನೆಕ್ಸ್ಟ್ ಡೇ, ಇವತ್ತು ಟೆಂಪಲ್ಗೆ ಹೋಗಿ ಬಂದಿದ್ವಿ. ಸೊ ಅಲ್ಲಿಂದ ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಇನ್ನು ಹೆಂಗಿದ್ರು ಇಲ್ಲಿ ಲಾಂಗ್ ವೀಕೆಂಡು, ಸೊ ಇನ್ನು ರಜಾ ಇದೆ. ಸೊ ಇನ್ನು ಬೇಗ ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋಲ್ಲಿ ನಿಮಗೆ ಬೇಗ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಖುಷಿ. ಪಾಠ ಓದೋ ಥರ ಓದ್ತಾ ಇದ್ದಾನೆ. ಪಾಠ ಓದ್ತಿದ್ವಲ್ಲ ನಾವು ಮುಂಚೆ ಎಲ್ಲ ಸ್ಕೂಲಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ಓದಿಸ್ತಾ ಇದ್ರು. ನಾವು ಫುಲ್ ಉದ್ದಾ ಓದ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಹೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಯಾವ ಮಫು ಅಂತ ಹೇಳಿದ್ರೆ ಯಾರು ಮೊನ್ನೆ ಕೇಳ್ತಾ ಇದ್ರು ಯಾವ ಲ್ಯಾಂಗ್ವೇಜ್ ಅದು ಅಂತ. ಅದು ಲ್ಯಾಂಗ್ವೇಜ್ ಅಲ್ಲ, ಅದು ಫೂ ಅಂತ ಹೇಳಿದ್ರೆ ಅವನು ಫ್ಲೈಯಿಂಗ್ ಕಿಸ್ ಕೊಡೋದು ಅಂತ ಮಾಡಿ ಫೂ ಅಂತ ಅದನ್ನು ಅದ್ರ ಫೂನು ಅವನು ಫೂ ಅಂತ ಹೇಳ್ಬಿಡ್ತಾನೆ. ಸೊ ಅದು ಲ್ಯಾಂಗ್ವೇಜ್ ಅಲ್ಲ, ರಿಯಾನ್ ಸ್ಟೈಲ್ ಆಫ್ ಫ್ಲೈಯಿಂಗ್ ಕಿಸ್ ಅದು. ಸೊ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.